ಬ್ಯಾರಿ ವಾರ್ತೆಗೆ ಮರ್ಹಬಾ, ನಾನು ಅನ್ಸಾರ್ ಇನೋಳಿ. ಸುದ್ದಿ ಉಲ್ಲರಿಪ್ಪು ಮುತ್ತುನೆ ಬಿರೆ ಪೆತ್ತನಾಲ್ತೆ ಜಲ್ಸ್ ರಾಯತಲ್ ನಡ್ನತ್ತು ಸೊಲಾತ್ ಮೆರವಣಿಗೆ ಮೀಲಾದುನ್ ನಬಿ ಸಂದೋಲ ಮದನೆ ತಂಗಲೆ ದರ್ಬತುಲ್ ಕರಿಯತ್ತೆ ಆಲ್ಮರೆ ಕುಡಾಟ ಮೀಲಾದ್ ಜಲ್ಸ್ ಪ್ರತಿಭೆ ಕಾಟಿದ ಕೊಸಿಬಟ್ಟರು ಮಲಾ ನೂರುಲ್ ಇಸ್ಲಾಂ ಮದ್ರಸತ್ತೆ ಮಕ್ಕ ಜಮಾತೆ ಇಸ್ಲಾಮಿ ಹಿಂದ್ರೆ ತರಫ್ ಮೈಕಲ್ ತೊಡಗಿತ್ತು ಸೀರತ್ ಅಭಿಯಾನ ಬೆಂಗಳೂರೇ ಓಡಿ ಬಂದರು ಬೆಲೆ ನೆದಕ್ಕಮ್ಮಾರ್ ರಿಕ್ಷಾ ಬುಡ್ರಂಗ್ ಟನಲ್ ಕೋನಾಜರ ಸೊರಪನಿಕು ಮಸೂದಾ ಕಮೆ ಮೂಪ ಪಂಚಾಯತ್ ಸದಸ್ಯರಂಗಲೇ ಕೈ ಕೆಟ್ಟಿ ಬೇಕಿರೆ ಕೋಸಿ ಸರ್ಕಾರದ ಆಲ್ಚಂತಕ್ಕೆ ಚೂಡಾಯ್ತು ಕಾಂಗ್ರೆಸ್ ದೀಪಾವಳಿ ಕೋಸಿ ಉಚ್ಚಿಲ ಆರ್ಎನ್ ಕಲೆಕ್ಷನ್ ಬಾನೆ ತಂಕ ಬೆಲೆ ಚಲ್ಲೆ ಕೋಸಿ ರಬಿಯುಲ್ ಅವಲ್ ತಿಂಗಳ ಜೊಂದೆಂಗ್ ಅದು ಮುಸ್ಲಿಮ್ಸ್ ರಂಕೂರ್ ಕೊಸೀರೆ ತಿಂಗಳ ಐತಿಕ್ಕರು ಅದೆಂದು ಜೊಂದೆಂಗ್ ಈ ತಿಂಗಳು ಲೋಗತ್ತೇನೇದಾವು ಮುತ್ತು ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ ಜನಿತೆ ತಿಂಗಳ ಐತಿಕ್ಕರು ಅದಲ್ಲಂಟು ರಬಿಯುಲ್ ಅವಲ್ 12 ಈದ್ ಮಿಲಾದ್ ಜಲ್ಸುಲು ಎಲ್ಲಾ ಮೊತ್ತಲು ನಡ್ಕರು അതേപോലെ ಈ ವರ್ಷ ನಡ್ನತ್ತು ಇಸ್ಲಾಮಿಕ್ ಕ್ಯಾಲೆಂಡರ್ಲು 3ನೇ ತಿಂಗಳೈ ರಬಿಯುಲ್ ಅವಲ್ ತಿಂಗಳ ಜೊಂದೆಂಗ್ ಲೋಗ ಮುಸ್ಲಿಂ ರಂಕು ಕೊಸೀರೆ ತಿಂಗಳ ಐತಿಕ್ಕರು ಅದಲು ಸುನ್ನತ್ ಜಮಾತ್ ರಂಕು ಕೊಸಿಯೆ ಬೇರೆ ಐತಿಕ್ಕರು ದರ್ಸಲ್ ಪಡಿಕಿರೆ ಮಕ್ಕ ಈ ತಿಂಗಳು ಕಾತೊಂಟಿಕ್ರಾರು ಎಂದು ಚೊಂದೆಂಗ್ ಈ ತಿಂಗಳು ದರ್ಸಲ್ ಮಕ್ಕಗೆ ಪಾಟ್ ಪ್ರಸಂಗ ಸಂಭಾಷಣೆ ದಫ್ ಬುರ್ದ ಹಿಂಗಂತೆ ಪಂತೈಕರು ಈದ್ ಮಿಲಾದ್ ಕಾರಣത്തിൽ ಚೆರ್ದಿಲೆ ಮೇಲ್ತೆನೆಗೆ ಪತ್ತಿತ್ತು ಉಸ್ತಾದ್ ರಂಗ ಆಲಿಮ್ ರಂಗ 100 ಕನಕರೆ ಆಲ್ಮಾರ್ ಎದುರು ಪ್ರತಿಭೆ ಕಾಟುವರು ಅವಕಾಶ ಕಿಟ್ರು ಮಕ್ಕಳೇ ಪ್ರತಿಭೆ ಮುಟ್ಟತಲು ನೋಕರೆ ಕೊಸಿ ಪೆತ್ತೆಂಕು ಕಿಟ್ರು അങ്ങനെ ആയതിൽ പെണ്ണിങ്ങും ഈ തിങ്ങൾക്ക് ബെന്മായിട്ട് കാത്തോണ്ടിക്கிறாರು ಈದ್ ಮಿಲಾದ್ ರಂಡು ನಡಕ್ರೆ ಮೆರವಣಿಗೆ ಬಾಲಕರ್ಗು ಜೋಶ್ ಕೊಡ್ಕರು ಈ ಎಲ್ಲ ಕಾರಣത്തിൽ ರಬಿಯುಲ್ ಅವಲ್ ತಿಂಗಳು ಸಂದೋಲ ನೊಡ್ഞ്ഞ തിങ്കളായിത്തിക്കರು കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും മദ്ഹിൽ കോർത്ത വരികൾ പാടി പല നാളിലായി മധുരം തരുമോ അരികിൽ ജീവൻ എന്നിൽ സഫലമായി മോഹവും സഫലമാക്കി കിനാവിൽ വന്നു എന്നാൽ മോഹവും സഫലമാക്കി കിനാവിൽ വന്നു എന്നാൽ മതി മറക്കാം കനവിലെത്തു ഹബീബി ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ സ്നേഹത്താലടുക്കാം ഞാൻ മോഹത്താലെ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എന്റെ ലോകത്തെ അഖേരിയ നബിയായിരു മുഹമ്മദ് മുസ്തഫ സല്ലല്ലാഹു അലൈഹി വസല്ലം തങ്ങൾ ಈ ವರ್ಷ ನಬಿ ತಂಗಲೆ 1450 ವರ್ಷത്തെ ಪೆತ್ತೆ ನಾಲಾಚರಣೆ ಈದ್ ಮಿಲಾದ್ ಎಲ್ಲಾ ಮೊತ್ತಲು ಗರ್ದುಲ್ ನಡ್ನತ್ತು ಸುಬೈಗೆ ದರ್ಸರೆ ಮಕ್ಕಳ ಸೊಲಾತ್ ಮೆರವಣಿಗೆ ಅಂತ ಅದರಲ್ಲಿ ಉಸ್ತಾದ್ ರಂಗ ಬಾಲಕಾರು ಬಯಸರಂಗ ಕೂಡಿನಾರು ಮೆರವಣಿಗೆ ಪೋಂಡಿತೇರು ಸರ್ಬತ್ ಜ್ಯೂಸು ಮದುರ್ತಿ ತಿಂದರೆ ವ್ಯವಸ್ಥೆ ಇತ್ತು ಚೆಲೆ ಮೊತ್ತಲು ಸಹೋದರ ದೀಂದ್ರೆ ಆಲ್ಮಾರು ಜ್ಯೂಸು ಮದುರ್ತಿ ತೀನು ಓದಿಯಾಕಿದ್ದು ಕಂಡು ಬಂತು ಸುನ್ನತ್ ಜಮಾತರೆ ಅಡಿಸ್ಥಾನದಲ್ಲೇ ಪಲ್ಲಿಲು ಮೌಲೂದು ಸೀರನಿರ ವ್ಯವಸ್ಥೆ ಇತ್ತು ಕಳೆದ 3 ವರ್ಷದಲ್ಲಿ ಕೊರೋನಾ ಕಾರಣത്തിൽ ಈದ್ ಮಿಲಾದ್ ಜಲ್ಸ್ ನಡೆಯುತ್ತಿಲ್ಲ ಅಂತ ಆಯಂಗು ಈ ಅಂಡು ಕೊರೋನಾತೆ ಸೆಕಲಿಲ್ಲ ಅಂತ അങ്ങനെ ആയതിൽ ಉಳ್ಳಾಲ್ತಲ್ ಈದ್ ಮಿಲಾದ್ರೆ ಜಲ್ಸ್ ನಡ್ನತ್ತು ಬೇರೆ ಬೇರೆ ಮೊಹಲ್ಲತ್ತೆ ಮೆರವಣಿಗೆ ಬಂತು ಅಕೇರಿಗೆ ನಡ್ಲೆ ಲೇಸುಲು ತರ್ಗತೆ ತಲೆ ಮುಪಾಪಿನ ಶಾಸಕ ಯುಟಿ ಖಾದರ್ ವಸಿಯತ್ರೆ ಬಲ್ಕಜೊಂದಾರು ಲೋಗತ್ತೆ ನೇದಾವು ಮುತ್ತು ನಬಿ ತಂಗಲೆ ಪೆತ್ತೆ ನಾಲಾಚರಣೆ ಉಳ್ಳಾಲ್ದಲ್ಲಿ ಭಾರಿ ಗರ್ದಿಲ್ ನಡ್ನತ್ತು ಕೊರೋನಾ ಕಾರಣത്തിൽ ಕಳೆದ 3 ವರ್ಷ ಮೆರವಣಿಗೆ ಪೂರ್ತಿ ಜಲ್ಸ್ ಇಲ್ಲ ಅಂತ ಆಯಂಗೆ ಈ ಅಂಡು ಇತ್ತರ ವರ್ಷ ಕಾಣತ್ತೆ ಕಾಂಟಿ ಯಾರ ಗರ್ದು ಕಾಣೋಕಿಟ್ಟಿದ್ದು ಉಳ್ಳಾಲ ದರ್ಗತ್ತೆ ಅಡಿಲುಲ್ಲೆ ಮೊಹಲ್ಲತ್ತಂಗ ಈದ್ ಮಿಲಾದ್ ರಂಡು ಸುಬೇಗಿ ಅಂಗಲಂಗಲೆ ಜಮಾತಲು ಮೆರವಣಿಗೆ ಹಾಕಿಟ್ಟು ದರ್ಗಾತಿಗೆ ಎತ್ತಿಯಾರು ಮಹಾನ್ ಪ್ರವಾದಿಯ ಶಾಂತಿ ಸಂದೇಶ ಬಿತ್ತರಿಸುತ್ತಾ ಬೃಹತ್ ಸಂದೇಶ ರ್ಯಾಲಿಯನ್ನು
ಎಂದು ತಮ್ಮ ದಾರಿ ಮೂಲಕ ಹಾದು ಬರುವಾಗ ಆಶೀರ್ವದಿಸಿರಿ, ಅನುಮೋದಿಸಿರಿ. ಪರಿಪಾವನ ಪರಿಪೂರ್ಣ ಪರಿವರ್ತನೆಯ ಮಹಾಪರ್ವ ಪರ್ಯಾಯದ ಜ್ವಾಲಾಮುಖಿಯನ್ನೇ ವಿಸ್ಫೋಟಿಸಿ ಸಸ್ನೇಹ ಸಾಮರಸ್ಯದ ಸುಮಧುರ ಬಾಂಧವ್ಯದ ಸರಿಗಮರಾಗ ಸಂಯೋಜಿಸಿ ಸದ್ವರ್ತನೆ, ಸನ್ನಡತೆ, ಸತ್ಪಥ, ಸಹಿಷ್ಣುತೆಯ ಕೋಟೆಪುರத்தில் தொடங்கி மீலாத் ಮೆರವಣಿಗೆ ಕೋಡಿ, ಅಬ್ಬಕ್ಕ ಕಟ್ಟೆ, ಮುಖಚೇರಿ, ಮಾಸ್ತಿಗಟ್ಟೆ ಆಯಿತು, ಉಲ್ಲಾಲ ದರ್ಗತಿಗೆ ಎತ್ತಿತ್ತು. ಕೋಟೆಪುರ ಪಲ್ಲಿರೆ ಬೆಲೆ ಉಸ್ತಾದ್ ಇರ್ಷಾದ್ ಸಕಾಬಿ ದುವಾ ಹಾಕಿತ್ತು, ಮೆರವಣಿಗೆಗೆ ತೊಡಕ ಹೊರಟಿತ್ತು. ಸುಬೇಗ್ ದರ್ಗತ್ತೆ ಜಾಲ್ಲು ತಲೆಮುಪ್ಪ ರಶೀದ್ ಹಾಜಾರ್ ಬಾವುಟ ಬಲ್ಚಿತ್ತು. ಬೆಲೆಪಲ್ಲಿರೆ ಬೆಲೆ ಉಸ್ತಾದ್ ಅನ್ವರ್ ಅಲಿ ದಾರಿಮಿ ದುವಾ ಹಾಕಿತ್ತು. ದರ್ಗಾತ್ತೆ ಜಾಲ್ಲು ನಡ್ನೆ ಸಭೆಯಲ್ಲಿ ರಶೀದ್ ಹಾಜಾರ್ ಮುಂಡಿತ್ತು. ನೆಬಿತಂಗಲೆ ನಡ್ತೆ ಬೋಲ ನಡ್ಡಿತ್ತು. ಬೇರೆ ದಿನರೆ ಆಲ್ಮಾರ್ಗ್ ಮಾದರಿ ಅವನಾಯ ನಂಗಲೆ ಸಮುದಾಯದ ಬಾಲಕರು ತಿರುತಪ್ಪಿ ಉಂಟುಲ್ಲಾರು. ಅಮ್ಮಲ್ ಬಸ್ತರಿ ಗುಲಾಮಾಯಿರಾರು ಇಗಂತೆ ಬಾಲಕಾರೆ ಪೊಲೀಸರಂಗೆ ಒಪ್ಪಾಟಂಟು ನಂಗಮೆ ನಂಗಲೆ ಜಮಾತಲೆ ಪಿಟ್ಟತ್ತಲು ಸರಿಯಾಕೊಂಡು ಉಂಟು ತಂತು. ನಂಗಲೆ ನಡಲು ಸಂಘಟನೆ ಇನ್ನೆಂಗುಂ ಕುರ್ಸುರೆ ಆಸಲ್ ಬೇಂಡತೆ ಪಲ್ಕ ಫಿತ್ನ ನಂಜಿ ದೂರ ವೆಚ್ಚಿತ್ತು. ಒಗ್ಗಟ್ಟಾಯಂಗೆ ನಂಗೆ ಪಡಚೌಂಡೆ ರಕ್ಷೆ ಕಿಟ್ಟು ಉಂಟು ಐಲ್ ತೆರಿಪಾಟಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಅನೇಕ ವಿಚಾರಗಳನ್ನ ಜೀವನದಲ್ಲಿ ಯಾವ ರೀತಿ ನಾವು ಅಳವಡಿಸಿಕೊಳ್ಬೇಕು, ಮನುಷ್ಯನ ಆಯುಷ್ಯದಲ್ಲಿ ನಾವು ಏನಾಗಿರಬೇಕು, ನಾವು ಯಾವ ರೀತಿ ನಮ್ಮ ಜೀವನಚರ್ಯೆಯನ್ನು ಮಾಡಿಕೊಂಡು ಇತರ ಅನ್ಯ ಸಮುದಾಯದವರಿಗೆ ನಾವು ಮಾರ್ಗದರ್ಶನರಾಗಬೇಕು ಎಂಬ ಸಂದೇಶವನ್ನು ಸಾರಿದಂತಹ ಪ್ರವಾದಿಯವರಾಗಿದ್ದಾರೆ. ಈ ಪ್ರವಾದಿಯವರ ವಚನಗಳಂತೆ ಅವರ ಚರ್ಯೆಯಂತೆ ನಡೆಯುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಆದರೆ ಶೈತಾನನಿರುವಂತಹ ಇಬ್ಲೀಸನಿರುವಂತಹ ಈ ಭೂಮಿಯಲ್ಲಿ ನಾವಿವತ್ತು ಅದೆಲ್ಲವನ್ನ ಮರೆತ ರೀತಿಯಲ್ಲಿ ಕೆಲವೊಂದು ಕಡೆ ವಿಭಿನ್ನ ಶಾಸಕ ಯುಟಿ ಖಾದರ್ ಮುಂಡಿತ್ತು. ನೆಬಿತಂಗಲೆ ನಡ್ತ ಚೊನ್ನೆ ಪಲಕ ಸಬೂರ ಜೀವನ ನಂಗೆ ಅನುಸರಿಸಂಗೆ ಸಮಾಜದಲ್ಲಿ ನಲ್ಲ ಇನ್ಸಾನ್ ಆಯಿತು ಎಲ್ಲ ದಿನರೆ ಆಲ್ಮಾರಟ ಪೆರಿಮಾರಕ್ಕೆ ಸಾಧ್ಯ ಅವರು ಉಂಟು ಚಂತು. ಅಭಿವೃದ್ಧಿಯ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮದಾದ ಕೊಡುಗೆಯನ್ನು ಕೊಡಬೇಕೆಂದು ಹೇಳಿಕೆ ನಾನು ಇವತ್ತು ಬಯಸುವುದು. ವಿಶ್ವಪ್ರವಾದಿಯ ಸಂದೇಶವು ಬಹಳ ಸ್ಪಷ್ಟವಾಗಿರುವ ವಿಚಾರದಲ್ಲಿ ದೋಷ ಕಾನೂನಿಗೆ ವಿಶೇಷವಾಗಿ ಗೌರವವಿದೆ ಅಂತೇಳಿ ಸಾಕಷ್ಟು ನಮ್ಮ ಒಳ್ಳೆ ನಮಗೆ ಪ್ರವಾದಿಯವರ ಸಂದೇಶ ಸಣ್ಣದಿಂದ ಹೇಳಿಕೊಟ್ಟಿದ್ದಾರೆ. ಮಾನವತೆಯ ಒಂದು ಸಂದೇಶ ಕೊಟ್ಟದ್ದು ವಿಶ್ವಕ್ಕೆ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಅವರು ಅವರ ತತ್ವ ಆದರ್ಶಗಳು ಇವತ್ತು ಕೂಡ ಸಮಾಜಕ್ಕೆ ಅತ್ಯಂತ ಅಗತ್ಯವಾದ ಸಂದೇಶವಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಸುವುದರಿಂದ ತತ್ವ ಆದರ್ಶ ಪಾಲಿಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗಿ ಅಲ್ಲಾಹ್ ಪ್ರೀತಿಗೆ ಪಾತ್ರರಾಗಿ ಸಂದರ್ಭದಲ್ಲಿ ನಾವು ಎಲ್ಲರಿಗೆ ನಾನು ಸರ್ವರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯಗಳನ್ನು ಸ್ಮರಿಸಿಕೊಳ್ಳುತ್ತಾ ನಿಮ್ಮೆಲ್ಲರೂ ನಾನು ಕೇಳಿಕೊಂಡು ಸೈಯದ್ ಮದನಿ ಅರಬಿಕ್ ಕಾಲೇಜ್ ಪ್ರಿನ್ಸಿಪಾಲ್ ಉಸ್ಮಾನ್ ಫೈಜಿ ತೋಡಾರ್, ದರ್ಗಾತೆ ಸುರುತೆ ಕಾರ್ಯದರ್ಶಿ ಮೊಹಮ್ಮದ್ ತೊಹಾ ಅಜಾರ್, ಜನ್ನಾಮತೆ ತಲೆಮುಪ್ಪ ಯುಕೆ ಮೋನು ಇಸ್ಮಾಯಿಲ್, ಸದಸ್ಯ ಫಾರೂಕ್ ಉಳ್ಳಾಲ್, ಅರಬಿಕ್ ಟ್ರಸ್ಟ್ರಿ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಆಲಿಮೋನು, ಎಂಎಚ್ ಇಬ್ರಾಹಿಂ, ಸಲಾಂ ಮದನಿ, ಇಬ್ರಾಹಿಂ ಹಸನಿ ಲೇಸ್ಲಿಂದಾರ್, ಅರಬಿಕ್ ಟ್ರಸ್ಟ್ರಿ ಸುರುತೆ ಕಾರ್ಯದರ್ಶಿ ಅಮೀರ್ ಹಾಜಾರ್ ನನಿಜೊಂದು. ರಬಿಯುಲ್ ಅವಲ್ ತಿಂಗಳಿಗೆ ಎಲ್ಲರೂ ಕಾತೋಂಡಿಕ್ಕರ ಅದಲು ಮಕ್ಕಳು ಕಾತೋಂಡಿಕ್ಕರ ಜೊಂದಿಗೆ ಎಲ್ಲ ದರ್ಸಲು ಮಕ್ಕಳೇ ಬೇರೆ ಬೇರೆ ಪಂತೈಕರು അങ്ങനെ ದಿಕ್ಕಮತ್ತಿಗೂ ಹರೇಕಳ ಗ್ರಾಮത്തെ ಮಲಾರ್ ಮುಹಿದ್ದೀನ್ ಜುಮಾಪಲ್ಲಿ ಅಡ್ಡುಲ್ಲೆ ನೂರುಲ್ ಇಸ್ಲಾಂ ಮದ್ರಸത്തിൽ ಮಕ್ಕಳೆಲ್ಲ ಇಸ್ಲಾಮಿತ್ತು. ಮಲಾರ್ ಮುಹಿದ್ದೀನ್ ಜಮಾತ್ ಪಲ್ಲಿರ ಅಡಿಲುಲ್ಲೆ ನೂರುಲ್ ಇಸ್ಲಾಂ ದರ್ಸರಿ ಪಿರಾಕ್ರೆ ಮಕ್ಕಳೆ ತರಫುಲು ಲೋಗನೆ ದಾವ್ ನಿಬಿತಂಗಲೆ ಪೆತ್ತನಾಲ್ ಈದ್ ಮಿಲಾದ್ ಜಲ್ಸ್ ನಡೆದಿತ್ತು. ಬೆಲೆ ಉಸ್ತಾದಿಯೆ ಮೊಹಮ್ಮದ್ ಹನೀಫ್ ಫೈಜಿ ಮಕ್ಕಳೇ ಪ್ರತಿಭಾ ಲೇಸಿಗೆ ತೊಡಕು ಹೊರಟಿತ್ತು. ಪುಣ್ಯ ಮಕ್ಕವ ಕಾಣಲು ನನಗಾಸೆ ವಿಶ್ವವೆಂದು ಪ್ರೀತಿಯಲ್ಲಿ ತುಂಬಿದೆ.
ಪಲ್ಲಿರ ತಲೆಮುಪ್ಪ ಎಸ್.ಎಂ. ಆಸಿಫ್ ಹಾಜರ್ ಮೇಲ್ತೆನೆರೆ ತಲೆಮುಪ್ಪ ಆಯ್ತಿಂತು. ಚೆರೆ ಉಸ್ತಾದ್ ಇರ್ಫಾನ್ ಮೌಲವಿ, ಮುವಲ್ಲಿಂ ಉಸ್ತಾದ್ ಹಕೀಂ ಮೌಲವಿ, ಪಲ್ಲಿರ ಜಂಡಾಮತೆ ತಲೆಮುಪ್ಪ ಮೊಹಮ್ಮದ್ ಮುಸ್ತಫಾ, ಖಜಾಂಜಿ ಇಸ್ಮಾಯಿಲ್ ಹಾಜಾರ್ ಕೋಡಿ, ಕಾರ್ಯದರ್ಶಿ ಜಕರಿಯಾ ಮಲಾರ್, ನೂರುಲ್ ಇಸ್ಲಾಂ ದರ್ಸ್ರೆ ಪಲೆ ವಿದ್ಯಾರ್ಥಿ ಸಂಘತೆ ತಲೆಮುಪ್ಪ ನಿಯಾಫ್ ಮಲಾರ್ ಕೋಡಿ, ಕೆಇಎಸ್ರೆ ತಲೆಮುಪ್ಪ ಎಂಎಸ್ ಇಸ್ಮಾಯಿಲ್ ಮಲಾರ್ ಕೋಡಿ, ಎಂಇಎಸ್ರೆ ತಲೆಮುಪ್ಪ ಉಸ್ಮಾನ್ ಮಲಾರ್ ಮೇಲ್ತೆನೆಯಿದ್ದಾರೆ. ಅಡ್ಯಾರ್ ಕಣ್ಣೂರು ದರ್ಸರೆ ಮಕ್ಕ ಉಸ್ಮಾನ್ ತುಫೈಲ್ ಪಿನ್ನೆ ಜಮಾಲುದ್ದೀನ್ ತೀರ್ಪುಗಾರ ಎತ್ತಿದ್ದಾರೆ. ಪಲ್ಲಿರೆ ಸುರುತ್ಯ ಕಾರ್ಯದರ್ಶಿ ರಹಮತ್ತುಲ್ಲಾ ಮಲಾರ್ ಬಿರ್ನರ್ಗ್ ಮರ್ಹಬ ಚೊಂತು ಅಕ್ಕಿಯರಿಗೆ ನನ್ನಿ ಚೊಂತು. പെണ്ണ് കിടവ് ജനിച്ച സാർത്തികെ കൊല്ലുരവർ കാലത്ത് ആ കാലത്തിൽ ചൊന്നെങ്കിൽ 1400 വർഷത്തെ മുന്നാൽ നബി സല്ലല്ലാഹു അലൈഹി വസല്ലം ജനിച്ച് അതിലെ പിന്നെ പെണ്ണുമക്കൾക്ക് സമാന അധികാര കൊടുത്തത്. അതെത്രമാ കഷ്ടവന്ത് ഇസ്ലാം ദീനിന്റെ പ്രചാര ಆಗಿತ್ತು. എല്ലാ ദീനിന്റെ ആൾമാരായിട്ട് പെരുമാറിയതിൽ ഉണ്ട് ഇടീ ദുനിയാവിൽ ഇസ്ലാം ഉണ്ട്. ആയെങ്കിൽ ഉണ്ട് ഞങ്ങളെ ദേശത്തിൽ നബി സല്ലല്ലാഹു അലൈഹി വസല്ലം തങ്ങളെ ಬಗ್ಗೆ ಬೇರೆ ಬೇರೆ ರೂಪದಲ್ಲಿ ಕಲವು ಚೊಲ್ಲೆದು ನಡುಂಟುಂಡು. അങ്ങനെ ತಿಕ್ಕುಮ ಅದೆಲ್ಲ ಬೇರೆ ದೂರ ಒಂಚೊಲ್ಲರೆ ನೆಲೆಯಲ್ಲಿ ಜಮಾತೆ ಇಸ್ಲಾಂ ಹಿಂದಿನ ತರಪಲು ಸೀರತ್ ಅಭಿಯಾನಕ್ಕೆ ತೊಡಕ ಇಟ್ಟಿರು. ನಬಿ ತಂಗಲೆ ಜೀವನ ಪೂ ಪೋಲೆ ಆವಂಟು ಕಲ್ಲು ಮುಳ್ಳುರದಾಯ್ತಿಂತು. ಅಯಲೆ ದುರಿಚ್ಚಂಗಲು ತಂಗ ಪಿರ್ಸ ಹಾಕಿಂದು. അങ്ങനെ അയാൾ അങ്ക് നല്ലങ്ങ ആറ് ബെടക്ക് ആറ് ചൊല്ലത് ഗൊന്താവത്തെ സ്ഥിതി ഉണ്ട്. അങ്ങനത്തെ 100 കണക്കിന് സമസ്യ നടുലും പിർസ വിശ്വാസത്തിലെ ദുനിയാവരെ മേಗೆಂದು ನೆಬಿತಂಗ. ಇಂಡತೆ ಕಾಲಘಟ್ಟത്തിൽ ನೆಬಿತಂಗಲೆ ಆದರ್ಶ ಅವಶ್ಯ ಉಂಟು ಪಿರಾಕ್ರೆ ಶಾಸಕ ಚಿಂತಕ YSV ದತ್ತ ಅಭಿಪ್ರಾಯಪಟ್ಟದ್ದು. ಜಮಾತೆ ಇಸ್ಲಾಮಿ ಹಿಂದ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅರಿಯೋಣ ಚೊಲ್ಲುರೆ ಪೇರ್ಲು ಕರ್ನಾಟಕ ರಾಜ್ಯತ್ತು ನಡ್ನೆ ಸಿರಾತ್ ಅಭಿಯಾನത്തിൽ ದೇಶದ ಹಿತಚಿಂತನೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಿಂತನೆಗಳ ಬೆಳಕಿನಲ್ಲಿ ಚೊಲ್ಲುರೆ ವಿಷಯത്തിൽ ಮೈಕಾಲ್ತಿ ಪುರಭವನത്തിൽ ನಡ್ನೆ ವಿಚಾರಗೋಷ್ಠಿಲ ಅಯಲ್ ಬೆಲೆಬಿನ್ನ ರೈತ ಮುಂಡಿತ್ತು. ಅವರು ತಮ್ಮ ಜೀವನದಲ್ಲಿ ಎದುರಿಸಿದ ಅಪಾಯಗಳು, ಸಂಕಷ್ಟಗಳು, ದುಃಖ, ದುಗುಡ, ದುಮ್ಮಾನಗಳು, ಅವ್ರ ಜೀವನ ಅದು ಹೂವಿನ ಹಾಸಿಗೆಯ ಬದುಕಲ್ಲ, ಅದು ಕಲ್ಲು ಮುಳ್ಳುಗಳ ಹಾದಿಯ ದಾಪುಗಾಲಿನ ಪ್ರಯಾಣ. ರಕ್ತ ಮತ್ತು ಪ್ರಾಣಾಪಾಯಗಳ ಮಧ್ಯದ ತೂಗುಕತ್ತಿಯ ಮುಂದೆ ನಡೆದಂಥ ಜೀವನ. ನೆಬಿತಂಗಲೆ ಜೀವನ ನರ್ಥ ಮುಸ್ಲಿಂ ರಂಕ್ ಮಾತ್ರ ಆವಂಡು ಎಲ್ಲರ ಜೀವನത്തിൽ ഉണ്ടാവുന്നു. അരെ പഠിപ്പിറങ്ങ ನೆಬಿತಂಗಲೆ വിഷയത്തിൽ ರಾಜಕೀಯ ಲಾಭತ್ತು ಬೆನ್ಮಾಯಿತ್ತು ಕಲವು ತಿರುಪಾಟುಳ್ಳಾರುಂಟು KPCC ವಕ್ತಾರಾಯಿ ನಿಕೇತ್ ರಾಜ್ ಮೌಲ್ಯ ಬೇಜಾರು ಪರ್ತಿತ್ತು. ಬಹುಶಃ ಈ ಕೆಲಸವನ್ನು ಬಹಳ ವರ್ಷಗಳ ಕಾಲದಿಂದಲೂ ಈ ಸಂಘಟನೆಯ ಥರದ ಅನೇಕ ಸಂಘಟನೆಗಳು ರೂಪುಗೊಂಡಿದ್ದೇ ಆದಲ್ಲಿ, ಇಂಥ ಕೆಲಸ ಇನ್ನೂ ತೀವ್ರವಾಗಿ ನಡೆದದ್ದೇ ಆದಲ್ಲಿ ಮನುಷ್ಯನ ನಡುವೆ ಅತ್ಯಂತ ದೊಡ್ಡ ಪ್ರೇಮದ ಸಂಬಂಧ ಏರ್ಪಡೋದಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯನ ನಡುವೆ ಗೋಡೆ ಕಟ್ಟುವುದು ಧರ್ಮ ಅಲ್ಲ, ಮನುಷ್ಯನ ನಡುವೆ ಸೇತುವೆ ಕಟ್ಟುವುದೇ ನಿಜವಾದ ಧರ್ಮ ಅನ್ನುವಂಥ ಒಂದು ಅರ್ಥ ನಮ್ಮೆಲ್ಲರ ಹೃದಯವನ್ನು ತಲುಪುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಆ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನಾನೂ ನಿಮ್ಮ ಮುಂದೆ ಒಂದು ಸ್ಪಷ್ಟಪಡಿಸಬೇಕಾಗಿದೆ. ಬಹುತೇಕ ವರ್ಷಗಳ ಕಾಲ ನಾನೂ ಕೂಡ ಇಸ್ಲಾಮಿನ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನೇ ನನ್ನ ತಲೆಯ ತುಂಬಿಕೊಂಡು ಓಡಾಡಿದ್ದವನು. ಆದರೆ ಜಗತ್ತಿನ ಯಾವ ಧರ್ಮವೂ ಕೂಡ, ಯಾವ ಮಹಾತ್ಮರೂ ಕೂಡ ಜಗತ್ತಿಗೆ ಹಿಂಸೆಯನ್ನ, ಕ್ರೌರ್ಯವನ್ನ, ಶಾಂತಿಯನ್ನ ಬೋಧಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ, ಆ ಸತ್ಯವನ್ನ ನಮಗೆ ಕಣ್ತೆರೆಯೋದಕ್ಕೆ ಬಹಳ ವರ್ಷಗಳು ಬೇಕಾಯಿತು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರವಾದಿಯವರ ಜೀವನವನ್ನ ನಾವು ನೋಡಬೇಕು. ಜಮಾತೆ ಇಸ್ಲಾಮಿ ಹಿಂದ್ರೆ ರಾಜ್ಯത്തെ ತಲೆಮೂಪ ಡಾಕ್ಟರ್ ಬೆಲ್ಗಾಮಿ ಮೊಹಮ್ಮದ್ ಸಾದ್ ಮೇಲ್ತೆನೆರೆ ತಲೆಮೂಪ ಆಯ್ತಿಂತು. ಕುಲಶೇಖರ ಹೋಲಿ ಕ್ರಾಸ್ ಚರ್ಚ್ರೆ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್ ಮುಂಡಿತ್ತು. ಶಾಂತಿ ಪ್ರಕಾಶನತೆ ಮ್ಯಾನೇಜರ್ ಮೊಹಮ್ಮದ್ ಕುഞ്ഞി ಲೇಸರಿ ವಿಷಯത്തിൽ ಮುಂಡಿತ್ತು. ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಬೂಕು ಪರ್ತುಕೊಂಡಿತ್ತು. ಅಬ್ದುಲ್ ಲತೀಫ್ ಆಲಿಯಾ ಕಿರಾತ್ ಓದಿತ್ತು. ಜಮಾತಿ ಇಸ್ಲಾಂ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಚಾಲಕ ಅಮೀನ್ ಹಸನ್ ಬಿರ್ದರ್ಗ್ ಮರ್ಹಬ ಚೊಂತು. ಲೇಸರೆ ಸಂಚಾಲಕ ಅಬ್ದುಲ್ ಗಫೂರ್ ಕುಳಾಯಿ ನನ್ನಿ ಚೊಂತು. ಡಾಕ್ಟರ್ ಜಮಾಲುದ್ದೀನ್ ಪಿನ್ನ ಲುಬ್ನಾ ಜಕಿಯಾ ಲೇಸ್ನರ ಪಾಟ್ಯಾರ್. ಚಮ್ಮೆ ಮೇನತ್ರೆ ಆಲ್ಮಾರಾರ್ ಚೊಂದೆಂಗ್ ಅದು ರಿಕ್ಷಾ ಚಾಲಕಮಾರ್ ಚೊಲ್றது ಎಲ್ಲರೂ ಬೇರಾಯ್ತುಂಡು. ಅಂಕ್ ಬೇನ್ಮಾಯಿಟ್ಟು എല്ലാ മൊത്തലും റിക്ഷ നിപ്പാട്ടുപോർ നിലകെട്ടുവാട്ടെ കട്ടുവാണ ആയിട്ടുണ്ടു. അത് റിക്ഷ പാർക്ക് ചൊല്ലുന്നത്. അങ്ങനത്തെ കട്ടുവാണ കോണാജലും ഉണ്ടായിട്ടുണ്ട്. ഇതുക്കും റിക്ഷ പാർക്കിലെ സ്പെഷ്യലിസ്റ്റ് ചൊಂದು പേരിട്ടതായി മുഹമ്മദ് മസൂദ കമ്മി മൂപ്പായിട്ടുണ്ട്. ಕೊರೋನಾ ಮಾತ್ರ ಅಲ್ಲ ಅಂಟು ಬಸ್ ಇಲ್ಲತ್ತೆ ನಾಲ್ ರಿಕ್ಷಾ ತಂಗ ಎತ್ತಿ ಸೇವೆ ಮರ್ಕೋಗಾವುಲ್ಲೆ.
ಮೇನತ್ರೆ ಆಲ್ಮರಾಯ ರಿಕ್ಷಾ ಬಿಡ್ರಂಕ್ ನೆಲ ಉಂಡಾಕಿ ಕೊಡ್ಕುರೆದು ಓಟುಲ್ ಗೆಂದ್ಯಂಗ್ಲೆ ಜವಾದಾರಿ ಉಂಟು ಮೂಡಾತೆ ಪಿರಾಕ್ರೆ ತಲೆಮುಪ್ಪ ಇಬ್ರಾಹಿಂ ಕೋಡಿಜಾಲ್ ಆಜಾರ್ ಅಭಿಪ್ರಾಯಪಟ್ಟು ಶಾಸಕ ಯುಟಿ ಖಾದರ್ ಮೊದಲು ಕೊಣಾಜೆ ಜಂಕ್ಷನ್ ಪುದಿಯದಾಯಿಟ್ಟು ಉಂಡಾವರೆ ರಿಕ್ಷಾತೆ ನೆಲರೆ ಸೊರಪನಿಗೆ ತೊಡಕ ಕೊಟ್ಟದು ಅಯಲು ಮುಂಡಿತು. ಯುಟಿ ಖಾದರ್ ಅವರು ಪಾದರಸಂತೆ ಕೆಲಸ ಮಾಡುವಂಥ ಒಬ್ಬ ಶಾಸಕ ಮತ್ತು ಈಗ ವಿರೋಧ ಪಕ್ಷದ ಉಪನಾಯಕ. ಅವರು ಬೇಡಿಕೆ ಇಟ್ಟ ಕೂಡಲೇ ಸ್ಪಂದನೆ ಮಾಡದ ಕೆಲಸ ಭಾರಿ ಕಮ್ಮಿ. ಹಾಗೆಯೇ ಇದನ್ನು ನಿಮ್ಮ ಇಲ್ಲಿಯ ಪರಿಸರದ ಕಾಂಗ್ರೆಸ್ ಮುಖಂಡರ ಹಾಗೂ ರಿಕ್ಷಾ ಚಾಲಕ ಮಾಲಕದ ಪ್ರತಿನಿಧಿಗಳ ಒಂದು ಆಶೆಯನ್ನು ಅವರು ಪೂರ್ಣಗೊಳಿಸಿದ್ದಾರೆ. ಈಗಾಗಲೇ ನಮ್ಮ ಕಾಂಟ್ರಾಕ್ಟ್ರು ಇಲ್ಲಿದ್ದಾರೆ, ಬಹಳ ಒಳ್ಳೆಯ ಕೆಲಸ ಮಾಡುವವರು. ಅವರು ಹೇಳಿದ್ದಾರೆ 10 ದಿವಸದೊಳಗೆ ಮಾಡಿಕೊಡ್ತೇನೆ, ದೊಡ್ಡ ಒಂದು ಜವಾಬ್ದಾರಿಯನ್ನು ಅವರು ನಮಗೆ ಹೇಳಿದ್ದಾರೆ. ಆದ್ದರಿಂದ ಇದನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಯುಟಿ ಖಾದರ್ ಅವರ ಸಮಯವನ್ನು ನಿಗದಿಪಡಿಸಿ ಅವರ ಉಪಸ್ಥಿತಿಯಲ್ಲೇ ನಾವು ಉದ್ಘಾಟನೆ ಮಾಡಬೇಕು. ಯಾಕಂತೇಳಿದರೆ ಶಿಲಾನ್ಯಾಸ ಮಾಡಿದಾಗ ಅವರು ಇಲ್ಲದ ಕಾರಣ ಉದ್ಘಾಟನೆ ಅವರು ಬಂದರೆ ಬಹಳ ಸೂಕ್ತ ಆಗ್ತದೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಅವರ ಉಪಸ್ಥಿತಿಯೊಂದಿಗೆ ಆದಷ್ಟು ಶೀಘ್ರದಲ್ಲಿ ಇದು ಉದ್ಘಾಟನೆಗೊಳ್ಳಲಿ. ರಿಕ್ಷಾದವರು ಒಂದು ಬಾಂಧವ್ಯದ ಕೊಂಡಿ. ಯಾತಕ್ಕಂತೇಳಿದರೆ ಬಸ್ಸುಗಳ ಸಂಚಾರ ಇಲ್ಲದ ಸಂದರ್ಭಗಳಲ್ಲಿ ಅವರು ಬಹಳಷ್ಟು ಈ ಕೊರೋನಾ ಸಂದರ್ಭದಲ್ಲಿ ಬಹಳಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ. ಜನರ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸುವಲ್ಲಿ ದೂರ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಸದಾಶಿವ ಉಳ್ಳಾಲ ಮುಂಡಿತು ರಿಕ್ಷಾ ಚಾಲಕ ಮಾರೆ ಬೆಣ್ಣಿಗೆರೆ ಪೋಲೆ ಶಾಸಕ ಖಾದರ್ ಮೊದಲು ತಂದರು. ಇತ್ತರ್ತಲು ರಿಕ್ಷಾ ನಿಪ್ಪಾಟು ನೆಲೆಯಲ್ಲಿ ಕಟ್ವಾನ್ ಉಂಡಾಕ್ರೆದಿಲು ಪೇರೆತ್ತಿದ ಚಿಕ್ಕಮಗಳೂರು ಮಸೂದು ಕೊಣಾಜೆರೆ ಸೊರಪನಿ ಜವಾಬ್ದಾರಿ ಎಡ್ತೆಯದಿಲು ನಾಲ್ನಾಲ್ ಉಲ್ಗಮೆ ಸೊರಪನಿ ತೀರು ಸಂಶಯ ಇಲ್ಲ ಅಂತ ಚೊಂತು. ಸನ್ಮಾನ್ಯ ಯುಟಿ ಖಾದರ್ ಅವರು ತನ್ನ ಕ್ಷೇತ್ರದಲ್ಲಿ ಕೊಣಾಜೆ ಮಾತ್ರ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಕೂಡ ರಿಕ್ಷಾ ಚಾಲಕರ ಸಮಸ್ಯೆಗಳನ್ನು ಅರ್ಥಕೊಂಡು ಅವರಿಗೆ ಬೇಕಾದಲ್ಲಿ ಯಾವುದೊಂದು ತೊಡಕು ಇದ್ದಂಥ ಸಂದರ್ಭದಲ್ಲಿ ಆ ತೊಡಕುಗಳನ್ನು ನಿವಾರಣೆ ಮಾಡಿಕೊಂಡು ಪ್ರತಿಯೊಂದು ಪ್ರದೇಶದಲ್ಲಿ ಇವತ್ತು ರಿಕ್ಷಾ ಸಂವಿಧಾನವನ್ನು ಮಾಡಿಸಿಕೊಟ್ಟು ನಮ್ಮ ಶಾಸಕರು ಎಲ್ಲರಿಗೂ ರಿಕ್ಷಾ ಚಾಲಕರಿಗೆ ಸಹಾಯವನ್ನು ಮಾಡಿದ್ದಾರೆ. ಇಲ್ಲಿ ಮಾತ್ರ ಅಲ್ಲದೆ ಈ ಕ್ಷೇತ್ರದ ಹೆಚ್ಚಿನ ಕಡೆಗಳಲ್ಲಿ ಈಗಾಗಲೇ ಅನೇಕ ರಿಕ್ಷಾ ನಿಲ್ದಾಣಗಳನ್ನು ಶಂಕುಸ್ಥಾಪನೆ ಮಾಡಿ ಮತ್ತು ರಿಕ್ಷಾ ಸ್ಟ್ಯಾಂಡ್ಗಳು ಕೂಡ ಉದ್ಘಾಟನೆ ಕೂಡ ಗೊಂಡಿರ್ತದೆ. ಈ ಭಾಗದ ರಿಕ್ಷಾ ಚಾಲಕರ ಮನವಿಗೆ ಸ್ಪಂದನೆ ಮಾಡಿ ಕೂಡಲೇ ಅಚ್ಯುತ ಗಟ್ಟಿಯವರು ಮತ್ತು ರೇಮನ್ರವರು ಎಲ್ಲರ ನೇತೃತ್ವದಲ್ಲಿ ಒಂದು ನಿಯೋಗ ಬಂದಾಗ ಒಂದು 10 ದಿವಸದೊಳಗೆ ಇದಕ್ಕೆ ಬೇಕಾದಂಥ ಅನುದಾನವನ್ನು ಒದಗಿಸಿಕೊಟ್ಟು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಇದರ ಕೆಲಸ ಇದು ಗುತ್ತಿಗೆದಾರರು ಕೂಡ ಈ ಗುತ್ತಿಗೆದಾರರು ರಿಕ್ಷಾ ನಿಲ್ದಾಣ ನಿರ್ಮಾಣ ಮಾಡೋದರಲ್ಲಿ ನಿಪುಣರು. ಅವರು ಅನೇಕ ಕಡೆಗಳಲ್ಲಿ ಹಲವು ನಿಲ್ದಾಣಗಳನ್ನು ಮಾಡಿದಂಥ ಅನುಭವ ಅವರಿಗಿದೆ. ಈ ರಿಕ್ಷಾ ನಿಲ್ದಾಣ ಕೂಡ ನಾನು ಕಂಡಂತೆ ಅವರು 4-5 ದಿವಸದೊಳಗೆ ಸಂಪೂರ್ಣ ಮಾಡ್ತಾರೆ. ಬಹುಶಃ ಎಷ್ಟು ದಿವಸ ಬೇಕು, 4-5 ದಿವಸದಲ್ಲಿ ಸಂಪೂರ್ಣ ಮಾಡುವಂಥ ಅವಕಾಶ ಇದೆ. ಅದನ್ನು ಆದಷ್ಟು ಬೇಗ ಈ ನಿಲ್ದಾಣವನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡುವಂಥ ವ್ಯವಸ್ಥೆ ಆಗಲಿ ಭಗವಂತ. ಕೋಣಾಜೆ ಶ್ರೀ ಉಳ್ಳಾಲ್ತಿ ಕ್ಷೇತ್ರಕ್ಕೆ ತಲೆಮುಪ್ಪ ಪ್ರಸಾದ್ ರೈ ಕಲ್ಲಿಮಾರ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸುರೂತಿ ಕಾರ್ಯದರ್ಶಿ ಎಕೆ ಅಬ್ದುಲ್ ರಹಮಾನ್, ಕೋಣಾಜೆ ಗ್ರಾಮ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಅಚ್ಯುತ ಗಟ್ಟಿ, ಕಾಂಟ್ರಾಕ್ಟರ್ ಮೊಹಮ್ಮದ್ ಮಸೂದ್ ಚಿಕ್ಕಮಗಳೂರು, ತಾಲೂಕ್ ಪಂಚಾಯತ್ ಪಿರಾಕ್ರೆ ಸದಸ್ಯ ಪದ್ಮಾವತಿ ಪೂಜಾರಿ, ಕೋಣಾಜೆ ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್ ಕೋಣಾಜೆ, ರುಕಿಯಾ, ಶೋಭಾ, ಅಮೀರ್, ಆಟೋ ರಿಕ್ಷಾ ಚಾಲಕ ದನಿಮಾರೆ ಸಂಗತಿ ತಲೆಮುಪ್ಪ ಸೈಯದ್ ಸಾಗರ್, ಜನ್ನಾಮತೆ ತಲೆಮುಪ್ಪ ದಾಮೋದರ್, ಕಾರ್ಯದರ್ಶಿ ಧನಂಜಯ್, ಪಿನ್ನ ಜನ್ನಾಮತೆ ಕಾರ್ಯದರ್ಶಿ ಕಬೀರ್ ಇನ್ನರು. ಹಳ್ಳಿರೆ ಸರ್ಕಾರ ಎದುಗೇಟೆಂಗ್ ಎಲ್ಲರೂ ಚೊಲ್ರಿ ಒರೇ ಬಿಸಿಜೊಂದು ಅದು ಗ್ರಾಮ ಪಂಚಾಯತ್ ಐತಿக்கு ಉಂಟು. ಗ್ರಾಮ ಪಂಚಾಯತ್ ಹಳ್ಳಿರೆ ಸರ್ಕಾರ ಎದುಲು ಗ್ರಾಮத்தில் ஏசொர பணி ஆக்கிற அதிகாரம் அவர்த்தே சதஸ்யரங்கு தலைமுப்பர நிற்குது. அயங்கு ಈ ಅಧಿಕಾರತೆ ಕೆಟ್ಟಿ ಬೇಕ್ರೆ ಕೋಸಿಸ್ ರಾಜ್ಯ ಸರ್ಕಾರ ಹಾಕಿಕೊಂಡು ಬೆಲ್ಮತ್ತುಲುಲ್ಲೇ ಉಳ್ಳಾಲ ತಾಲೂಕ್ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆದಿತ್ತು. ಹಳ್ಳಿರೆ ವಿವರ್ಚತ್ತು ಬೇನ್ಮೈತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದ ಅಧಿಕಾರತ್ತು ಎನಿಯತ್ತರ ತಾಕತ್ ಕೊಡ್ಕರೆ ಬದಲು 20 ಬಿಜೆಪಿ ಸರ್ಕಾರ ಅಧಿಕಾರಮಿಲ್ಲದವರ ಹಾಕಿಟ್ಟು ಪಂಚಾಯತ್ ಸದಸ್ಯರಲ್ಲಿ ಕೆಟ್ಟಿಬೇಕ್ರೆ ಆಲೋಚನೆ ಹಾಕಿಂಟುಂಡು. ಇದಕ್ಕೆ ಎದುರಾಯಿತು ಗ್ರಾಮ ಮಟ್ಟದಲ್ಲಿ ಪ್ರತಿಭಟನೆ ಹಾಕಿಂಟುಲ್ಲ. ಉನ್ನಲ್ತೆ ನಾಲ್ ಜಿಲ್ಲಾ ಮಟ್ಟത്തെ ಬೆಲಿಯ ರೂಪದಲ್ಲಿ ಪ್ರತಿಭಟನೆ ಹಾಕ್ರಂಟು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪಂಚಾಯತ್ ರಾಜ್ ಸಂಘಟನೆ ತಲೆಮೂಪ ಸುಭಾಷ್ ಚಂದ್ರ ಶೆಟ್ಟಿ ರಾಜ್ಯ ಸರ್ಕಾರದ ಎಸತ್ರೆ ಪಾಲ್ಪಂತು ವಿಶ್ವಾಸದಲ್ಲಿ ನಮಗೆ ಕೊಟ್ಟಿದೆ. ಈ ಎಲ್ಲ ಅಧಿಕಾರಿಗಳ ಜೊತೆಗೆ ಹಣಕಾಸಿನ ಸೌಲಭ್ಯಗಳನ್ನು ನಮ್ಮ ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ ಉದ್ಯೋಗ ಖಾತ್ರಿ ಮಹತ್ವದ ಯೋಜನೆಯನ್ನು ಕೊಡುವುದರ ಮೂಲಕ ನಮಗೆ ಹಣಕಾಸಿನ ನೆರವನ್ನು ನೀಡಿದರು. ಆದರೆ ಈಗ ಬಂದಂತಹ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಅಧಿಕಾರವನ್ನು ಒಂದೊಂದು ಹಂತಗಳಲ್ಲಿ ಕಿತ್ತುಕೊಳ್ಳುವಂತಹ ಕೆಲಸವನ್ನು ಮಾಡಿತ್ತು. ನಮ್ಮಲ್ಲಿ ಯಾವುದೇ ಜನಪ್ರತಿನಿಧಿಗಳು ಇದರ ಬಗ್ಗೆ ಮಾತಾಡಲಿಲ್ಲ.
ಯಾಕೆ ಮಾತಾಡಲಿಲ್ಲ ಅಂತ ಹೇಳಿದರೆ ಈ ಮುಂದೊಂದು ದಿನ ಸರಿಯಾಗಬಹುದು. ಇದರಲ್ಲಿರುವಂತಹ ನಮ್ಮ ಜನಪ್ರತಿನಿಧಿಗಳಿದ್ದಾರೆ, ಬಹಳಷ್ಟು ಮಾತನಾಡ್ತಾ ನಮ್ಮ ಈ ಪ್ರದೇಶದ ನಮ್ಮ ಪ್ರತಿನಿಧಿಯಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹಿಂದೆ ಅವರು ಅಧಿಕಾರದಲ್ಲಿ ಇಲ್ಲದಿದ್ದಾಗ ನಮ್ಮ ಪರವಾಗಿ ಧ್ವನಿ ಎತ್ತಾ ಇದ್ರು, ಬಹಳ ಘಂಟಾಘೋಷವಾಗಿ ಮಾತಾಡ್ತಾ ಇದ್ವು. ನಾವು ಕಾಂಗ್ರೆಸ್ನವರು ಕೂಡ ಅವರನ್ನು ಬಿಜೆಪಿಯವರನ್ನು ಎನಿಸಿದೆ, ಅವರೊಬ್ಬ ಉತ್ತಮ ಜನಪ್ರತಿನಿಧಿ. ನಮಗೆ ಬೇಕಾದಾಗೆ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ವಿಧಾನ ಪರಿಷತ್ನಲ್ಲಿ ಮಂಡಿಸ್ತಾ ಇದ್ದಾರೆ ಎಂಬ ಭಾವನೆಯಲ್ಲಿ ನಾವಿದ್ದೆವು, ಗೌರವವನ್ನು ಕೂಡ ಕೊಡ್ತಾ ಇದ್ದೆವು. ಆದರೆ ಅವರದೇ ಆದ ಸರ್ಕಾರ ಬಂದಾಗ ಅವರು ಮಂತ್ರಿಗಳಾಗಿ ಇಲ್ಲಿ ಕ್ಯಾಬಿನೆಟ್ ಅಲ್ಲಿ ಇರುವಾಗ ಅವರ ಎದುರುಗಡೆನೆ ನಮ್ಮದು ಒಂದೊಂದು ಹಲ್ಲನ್ನು ಕಿತ್ಕೊಳ್ಳುವಂತಹ ಅವರ ಯೋಜನೆಗಳನ್ನು ಹಾಕೊಂಡಾಗ ಅವರು ಮೌನವಾಗಿ ಸಮ್ಮತಿಸಿರೋದು ನಮಗೆಲ್ಲ ನೋವಾಗಿದೆ. ಯಾಕಂತಂದ್ರೆ ಯಾಕೆ ಮೌನವಾಗಿದ್ದಾರೆ? ನಿಮಗೆ ಮಾತಾಡಲಿಕ್ಕೆ ಬಿಡ್ತಾ ಇಲ್ವಾ? ಮೋದಿ ಶಾ ಅವರ ಉಪದೇಶ ಏನಿದೆ, ಅವರ ಏನು ಅಧಿಕಾರ ಸರ್ವಾಧಿಕಾರ ಏನಿದೆ, ಅದರ ಎದುರುಗಡೆ ನೀವು ಕೂಡ ಕೈಕಟ್ಟಿ ಕುಳಿತುಕೊಂಡಿದ್ದೀರೋ. ನೀವು ಯಾಕೆ ಯಾವುದಕ್ಕೂ ಪ್ರತಿಭಟಿಸಲಿಲ್ಲ? ನಿಮ್ಮಲ್ಲಿ ನಮ್ಮ ಪ್ರಶ್ನೆ ಇಷ್ಟೇ, ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಆಗದಿದ್ರೆ ನೀವು ಖಂಡಿತವಾಗಿಯೂ ಅಂತಹ ಕ್ಯಾಬಿನೆಟ್ನಲ್ಲಿ ಇಲ್ಲದೆ ನೀವು ರಾಜೀನಾಮೆ ಕೊಟ್ಟು ಅಲ್ಲಿಂದ ಹೊರಗೆ ಬರಬೇಕು. ഉള്ളാല പിന്നെ മുടിപ്പു ബ്ലോക്ക് കോൺഗ്രസ് രാജീവ് ഗാന്ധി പഞ്ചായത്ത് രാജ് സംഘടനയുടെ തരഫിലു പഞ്ചായത്ത് തലമുപ്പമാർ പിന്നെ സദസ്യരങ്ങളെ കൈകെട്ടിബേക്കರೆ ರಾಜ್ಯത്തെ ಬಿಜೆಪಿ ಸರ್ಕಾರಕ್ಕೆ ಎದುರಾಯಿತು. ಬೆಲ್ಮಾ ಗ್ರಾಮ ಪಂಚಾಯತ್ ಉಳ್ಳೆ ಉಳ್ಳಾಲ ತಾಲೂಕು ಪಂಚಾಯತ್ ಕಚೇರಿ ಎದುರು ನಡ್ನೆ ಪ್ರತಿಭಟನಾ ಸಭೆಯಲ್ಲಿ ಆಯ್ಮುಂಡಿತು. ಕಲ್ಲಿನ 2 ವರ್ಷದಲ್ಲಿ ತಾಲೂಕು പിന്നെ ಜಿಲ್ಲಾ ಪಂಚಾಯತ್ ವೋಟ್ ನಡಪಟ್ಟ ತಾಕತ್ತಿಲ್ಲತ್ತೆ ಬಿಜೆಪಿ ಸರ್ಕಾರ ಇಪ್ಪ ಪಂಚಾಯತ್ ತಲೆಮೂಪ ಸದಸ್ಯರങ്ങളെ ಅಧಿಕಾರಮೇ ಪತ್ತಿ എടുക്കರೆ ಕೋಸಿಸ್ ಹಾಕಿಕೊಂಡು ಈ ಸರ್ಕಾರಕ್ಕೆ ಭಾರತ ರತ್ನ ಪ್ರಶಸ್ತಿ ಕೊಡ್ಕೊಂಡು ಉಂಟು. MS ಮೊಹಮ್ಮದ್ ತಮಾಸೆರೆ ಪಲ್ಕ ಮುಂಡಿತ್ತು. ಅಧಿಕಾರಿಗಳ ಹತ್ರ ಅದಕ್ಕೂ ಕೂಡ ಪರ್ಸೆಂಟೇಜ್ ಫಿಕ್ಸ್ ಮಾಡುವಂತ ಹುನ್ನಾರದಿಂದ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಮಾಡಲಿಕ್ಕೆ ಇವತ್ತಿಗೆ ಮನಸ್ಸಿಲ್ಲ, ಇವರಿಗೆ ಇಚ್ಛಾಶಕ್ತಿ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ವಿಚಾರ ಆ ರೀತಿ ಆದ್ರೆ ಇವತ್ತು ಪಂಚಾಯತಿನ ಇವತ್ತು ಬುಡಕ್ಕೆ ಕೊಡಲಿ ಇಟ್ಟುವಂತ ರೀತಿಯ ಒಂದು ಧೈರ್ಯವನ್ನು ಇವತ್ತು ಬಿಜೆಪಿಯವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರ ಸಂಡತನ, ಇವರ ಬಂಡತನ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವತ್ತು ಚೆಕ್ಗೆ ಸೈನ್ ಹಾಕುವಂತ ಸಹಿ ಹಾಕುವಂತ ಅಧಿಕಾರವನ್ನು ಅಧ್ಯಕ್ಷರಿಗೆ ಮೊಟಕುಗೊಳಿಸಿ ಆ ಪಿಡಿ ಒಳಗೆ ಇವರು ಕೊಡ್ತಾರೆ ಅಂತ ಹೇಳಿದ್ರೆ ಇವರ ಧೈರ್ಯ ಯಾವ ರೀತಿಯಲ್ಲಿ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಬಹುಶಃ ಯಾವುದೇ ಅಧಿಕಾರ ಇಲ್ಲ ಅಧ್ಯಕ್ಷ ಮತ್ತು ಸದಸ್ಯರುಗಳಿಗೆ. ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ತಿಳ್ಕೊಂಡ ಪ್ರಕಾರ ಒಂದು ಮನೆಗೆ ಏನಾದರೂ ಪರ್ಮಿಷನ್ ಕೊಡಬೇಕಾದ್ರೆ ಅದು ಕೂಡ PDO ಅಧಿಕಾರ. ಅದಕ್ಕೆ ಮನಸ್ಸಿದ್ರೆ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಮಂಡಿಸಬಹುದು. ಈ ರೀತಿಯ ಒಂದು ವ್ಯವಸ್ಥೆ ಇವತ್ತು ಗ್ರಾಮ ಪಂಚಾಯತ್ಗೆ ಇವತ್ತು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಇವತ್ತು ಇವರ ಹತ್ರ ಹೇಳ್ತಾ ಇದ್ದೇನೆ, ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತ್ ಇಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ಗಳನ್ನು ಕೂಡ ವಿಸರ್ಜನೆ ಮಾಡುವಂತ ಒಂದು ದೊಡ್ಡ ಸಾಹಸ ಕೆಲಸ ನೀವು ಮಾಡಿದ್ರೆ ನಿಮಗೆ ಬಹಳಷ್ಟು ಭಾರತ ರತ್ನ ಒಂದು ರೀತಿಯ ಪ್ರಶಸ್ತಿಯನ್ನು ನಿಮಗೆ ಕೊಡುವಂತ ರೀತಿಯ ಆಗುವುದೇ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತು PDOಗೆ ಯಾಕೆ ಚೆಕ್ಗೆ ಸಹಿ ಮಾಡುವಂತ ಅಧಿಕಾರ, ಅದಕ್ಕೆ ಕೂಡ ಇವತ್ತು ಮಾತಾಡುವಂತ ರೀತಿಯ ವಿಚಾರಗಳು ಯಾಕೆಂತ ಹೇಳಿದ್ರೆ ಅದಕ್ಕೂ ಕೂಡ ಕಮಿಷನ್ ಫಿಕ್ಸ್ ಇವತ್ತು PDOಗಳಿಗೆ ಹೇಳ್ಬಹುದಲ್ಲ, ಇಷ್ಟು ಪರ್ಸೆಂಟ್ ನೀವು ಕೊಡ್ಬೇಕಂತ ಹೇಳಿ. ಎಲ್ಲದಕ್ಕೂ ಇವತ್ತು ಪರ್ಸೆಂಟೇಜ್ ಈ ರೀತಿಯ ಭ್ರಷ್ಟಾಚಾರದಿಂದ ತುಂಬಿದಂತ ಸರ್ಕಾರ ಇದೆ ಇವತ್ತು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಸದಸ್ಯ ಉಳ್ಳಾಲ್, ಮೈಕಾಲ ತಾಲೂಕ್ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಮೊಹಮ್ಮದ್ ಮೋನು, ಮೂಡತೆ ಪಿರಾಕ್ರೆ ತಲೆಮುಪ್ಪ ಇಬ್ರಾಹಿಂ ಕೋಡಿಜಾಲ್, ಬಂಟ್ವಾಳ ತಾಲೂಕ್ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಚಂದ್ರಹಾಸ ಖರ್ಕೇರ, ಕಾಂಗ್ರೆಸ್ ನೇದಕಮಾರೆ ಸುಬೋಧ್ ಆಳ್ವ, TS ಅಬ್ದುಲ್ಲಾ, NS ನಾಸೀರ್ ನಡುಪದವ್, ಮುಸ್ತಫಾ ಮಲಾರ್, ಅಚ್ಯುತ ಗಟ್ಟಿ, ಇಕ್ಬಾಲ್ ಸಾಮಾಣಿಗೆ, ರವಿರಾಜ್ ರೈ ದೇವರ್ಲಗಟ್ಟೆ ಇಂಗ ಮೇಲ್ತೆನ್ನಲಿದ್ದಾರೆ. ಕೋನಾಜ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ನಜರ್ ಶಾ ಪಟ್ಟೋರಿ ಬಿಂದಾರ್ಗ್ ಮರ್ಹಬ ಚಂತು, ಬಂಟ್ವಾಳ ತಾಲೂಕ್ ಪಂಚಾಯತ್ ಪಿರಾಕ್ರೆ ಸದಸ್ಯ ಹೈದರ್ ಕೈರಂಗಳ ಸುರೂತ್ಯ ಪಲ್ಕ ಮುಂಡಿತ್ತು. ಬೆಲ್ಮಾ ಗ್ರಾಮ ಪಂಚಾಯತ್ ತಲೆಮುಪ್ಪ CM ಸತ್ತಾರ್ ನನ್ನಿ ಚಂತು, ರಜಾಕ್ ಕುಕ್ಕಜಲೇಸ್ ನಡಪಾಟಿತ್ತು. ಎಲ್ಲ ದಿನ ಪೆರ್ನಾಲು ಬೇರೆ ಬೇರೆ ಜಲ್ಸ್ ಸ್ವಾತಂತ್ರ್ಯ ಅದಲ್ಲಟ್ಟು ಬೇರೆ ಏದು ಲೇಸಾಯಂಗೂ ಬೆಲೆ ಕೊರಡ್ರೆ ಬಾನ್ಯ ಎಲ್ಲ ಮೊದಲು ಕಾಣುತ್ತಿಟ್ರು. അതേപോലെ ഉച്ചിൽത്തുള്ളിലെ RN കളക്ഷൻ ಬೆಲೆ ಕೊರಡ್ರೆ ಬಾನ್ಯ ನಡ್ನೊಂಟೆ ಬಂದರು. ಇಪ್ಪ ದೀಪಾವಳಿ ಕೊಸೀರು 5% 50% ಬೆಲೆ ಕೊರಡ್ರೆ ಬಾನ್ಯ അവിടെ നടുന്നുണ്ട്. ದೀಪಾವಳಿ ಕೊಸಿಲು ಸೋಮೇಶ್ವರ ಉಚ್ಚಲ್ತುಳುಲ್ಲೆ RN ಕಲೆಕ್ಷನ್ ಪಿನ್ನ ಮಾರ್ಕೆಟ್ ಇದ್ರೆ ತರಫ್ಲು ಎಲ್ಲ ಬಸ್ತಿಗೆ ಬೆಲೆ ಕೊರಡಿ ಹಾಕಿತ್ತು ಬಾನ್ಯ ಹಾಕ್ರಂಕು ಕೊಸಿರೆ ಬಿಸೆ ಕೊಡ್ತಾರೆ. ಈ ಅಂಗಡಿಯಲ್ಲಿ ಮಂಗಿಲ್ತೆ ತುನಿಮುರಿ, ಪೆಣ್ಣಿಂಗ ಆನಿಂಗೆ ಪಿನ್ನ ಮಕ್ಕಳ ತುನಿಮುರಿ, ಚೆರ್ಪು, ಬೆಲ್ಟ್, ಶೂ, ವಾಚ್, ಹೆಲ್ಮೆಟ್, ಕೋಟು, ಅಡ್ಪುಕರೆಗೆ ಬೇನ್ಮಯ ಬಸ್ತಂಗ, ಕರೆಂಟ್ರೆ ಬಸ್ತಂಗ, ಔತುಗೆ ಬೇನ್ಮಯ ಬಸ್ತಂಗ, ಮಕ್ಕಳೇ ಕಲಿಕಿರೆ ಬಸ್ತಂಗ ಉಡಕಿಟ್ರು. ಅದಲ್ಲಂಟು
ಪರ್ತೆ ದೇಶತ್ತೆ ಬಸ್ತಂಗವು ಉಡಗಿಟ್ಟರು. ಕಾಲದಲ್ಲಿ ಮನೆಯಲ್ಲೇ ಕೂತುಕೊಂಡಾಗ ಏನಾದರೂ ಒಂದು ಉದ್ಯೋಗ ಮಾಡಬೇಕು ಎನ್ನುವಂತಹ ಉದ್ಯೋಗದ ಸ್ವಂತ ಉದ್ಯಮವನ್ನು ಆರಂಭಿಸಿದವರು ಅದೀಗ ಹಂತ ಹಂತವಾಗಿ ಬೆಳೆದು RN ಕಲೆಕ್ಷನ್ಸ್ ಮತ್ತು ಮಾರ್ಕೆಟಿಂಗ್ ಎನ್ನುವಂತಹ ಬಹುದೊಡ್ಡ ವ್ಯಾಪಾರ ಮಾರಾಟ ಮಳಿಗೆಯಾಗಿ ಬೆಳೆದಿದೆ. ಇಲ್ಲಿ ವಿಶೇಷವಾಗಿ ಈಗ ದೀಪಾವಳಿ ಸಂದರ್ಭ, ಈ ದೀಪಾವಳಿಯ ಸಂದರ್ಭದಲ್ಲಿ ತಮ್ಮೆಲ್ಲ ಗ್ರಾಹಕ ಬಂಧುಗಳಿಗೆ 5% 50% ರಿಯಾಯಿತಿಯ ಕೊಡುಗೆಯನ್ನು ಅವರು ಘೋಷಿಸಿದ್ದಾರೆ. ಇಲ್ಲಿ ಸರ್ವಸರಕಿನ ಮಳಿಗೆ ಅಂತ ಹೇಳಬಹುದು. ಒಂದು ರೀತಿಯಲ್ಲಿ ನಾವು ಮಾಲ್ ಅಂತ ಏನು ಹೇಳ್ತೇವೆ ಅಂತಹ ಮಾಲ್ನಲ್ಲಿ ಸಿಗಬಹುದಂತಹ ಎಲ್ಲ ರೀತಿಯ, ಅದು ಬಹುಮಾನದ ಗಿಫ್ಟ್ಗಳು ಇರಬಹುದು, ಮನೆಯ ಸಾಮಗ್ರಿಗಳಿರಬಹುದು, ಅಥವಾ ಮನೆಯ ಅಲಂಕಾರಕ್ಕೆ ಬೇಕಾದಂತಹ ವಸ್ತುಗಳಿರಬಹುದು, ಮತ್ತು ವಸ್ತ್ರ ಉಪಕರಣಗಳು ಇರಬಹುದು. ಇಲ್ಲಿ ಅತ್ಯಂತ ಕಡಿಮೆ, ಈಗ ಅವರೊಂದು ತೋರಿಸಿದರು 199 ರೂಪಾಯಿಗೆ ಒಂದು ಸೀರೆ, ಅದರಲ್ಲಿ ವಿತ್ ಬ್ಲೌಸ್ ಪೀಸ್, ಅತ್ಯಂತ ಕಡಿಮೆ ದರದಲ್ಲಿ ಒಂದು ದೀಪಾವಳಿಗೆ ಒಳ್ಳೆಯ ಬಟ್ಟೆ ತೆಗೆದುಕೊಳ್ಬೇಕು ಎನ್ನುವವರಿಗೆ ಇದೊಂದು ಒಳ್ಳೆಯ ಅವಕಾಶ. ಇಂತಹ ಅತ್ಯಂತ ಕಡಿಮೆ ಬೆಲೆಯಿಂದ ಬಹು ವಿಸ್ತಾರದ ಬೆಲೆಯವರೆಗಿನ ಎಲ್ಲ ರೀತಿಯ ಬಟ್ಟೆ, ಬರೆಗಳು, ಶರ್ಟ್, ಪ್ಯಾಂಟ್ಗಳು, ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಇವೆ. ಎಲ್ಲ ರೀತಿಯ ಸಂಗ್ರಹದ ಮೇಲೆ ಅವರು 5% 50% ರಿಯಾಯಿತಿಯೊಂದಿಗೆ ದೀಪಾವಳಿಯ ಕೊಡುಗೆಯನ್ನು ಘೋಷಿಸಿದ್ದಾರೆ. ಮಾತ್ರವೇ ಅಲ್ಲ, ಎಲ್ಲ ಗ್ರಾಹಕ ಬಂಧುಗಳಿಗೆ ಇದರ ಉಪಯೋಗ ಆಗಬೇಕು ಎನ್ನುವಂಥ ಒಂದು ಆಶಯವನ್ನು ತಿಳಿಸಿದ್ದಾರೆ. ಇದರ ಜೊತೆಗೆ ನಮ್ಮ ಕರಾವಳಿ ಭಾಗದಲ್ಲಿ ಇದೀಗ ಮಹಿಳೆಯರ ಯಾವ ಬೀಡಿ ಉದ್ಯಮ ಅಂತ ಇದೆ ಅದು ಈಗ ಕಡಿಮೆ ಆಗ್ತಾ ಇದೆ, ನಶಿಸಿ ಹೋಗುತ್ತಾ ಇದೆ. ಬೀಡಿ ಮಾರುಕಟ್ಟೆಯೂ ಕೂಡ ಒಂದು ರೀತಿಯಲ್ಲಿ ಕಡಿಮೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಪ್ಲಾಸ್ಟಿಕನ್ನು ಬ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಒದಗುವಂತಹ ಅನುಕೂಲಕರ ಬೆಲೆಯ ಕೈ ಚೀಲಗಳನ್ನು ಇವರು ಪರಿಚರಿಸ್ತಾ ಇದ್ದಾರೆ. ಈ ಕೈ ಚೀಲಗಳು ಬಟ್ಟೆಯ ಹೊಲಿಗೆಯ ಮೂಲಕವಾಗಿ ಇದನ್ನು ಅವರು ಎಲ್ಲ ಕಡೆಗೆ ಮಾರಾಟ ಮಾಡ್ತಾ ಇದ್ದಾರೆ, ಎಲ್ಲ ಕಡೆಗೆ ಅದನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇದನ್ನು ಹೊಲಿಯುವಂತಹ ಅವಕಾಶ ಮನೆಯಲ್ಲೇ ಕೂತು ಮಹಿಳೆಯರು ಮಾಡಬಹುದು. ಸಣ್ಣ ಕೈಚೀಲ ಮತ್ತು ದೊಡ್ಡ ಕೈಚೀಲ, ಬಟ್ಟೆಯ ಕೈಚೀಲ, ಇದನ್ನು ಮಹಿಳೆಯರು ತಮ್ಮ ಗೃಹ ಉದ್ಯಮವಾಗಿ ಇಲ್ಲಿಂದ ಅವರು ಅದಕ್ಕೆ ಬೇಕಾದಂತಹ ಎಲ್ಲ ಸರಕುಗಳನ್ನು ಕೊಡ್ತಾರೆ. ನೂಲು ಮತ್ತು ಅದಕ್ಕೆ ಕೈಚೀಲಕ್ಕೆ ಬೇಕಾದಂತಹ ಕೈಯನ್ನು ಒದಗಿಸ್ತಾರೆ. ಹೊಲಿದು ತಂದು ಅವರಿಗೆ ಒಪ್ಪಿಸುವುದಷ್ಟೇ ಕೆಲಸ. ಈ ಹೊಲಿಗೆಗೆ ಪ್ರತಿಫಲವಾಗಿ ಅವರು ದಿನಕ್ಕೆ ಒಂದಷ್ಟು ಆದಾಯವನ್ನು ಕೂಡ ಪಡೆದುಕೊಳ್ಳಬಹುದು. ಮನೆಯ ಬಿಡುವಿನ ವೇಳೆಯಲ್ಲೂ ಈ ಆದಾಯದ ಉಪಯೋಗವನ್ನು ಅವರು ಪಡೆದುಕೊಳ್ಬಹುದು. ಅದೇ ರೀತಿ RN ಕಲೆಕ್ಷನ್ಸ್ ಮತ್ತು ಮಾರಾಟ ಮಳಿಗೆಗೆ ತಾಗಿಕೊಂಡೇ ಅವರದ್ದೇ ಆದಂತಹ ಫ್ಯಾಷನ್ ವಿಭಾಗವೂ ಇದೆ. ಇಲ್ಲಿ ಪ್ಯಾಂಟ್, ಶರ್ಟ್ ಮತ್ತು ಹೆಂಗಳೆಯರ ಎಲ್ಲ ಬೇಕಾದಂತಹ ವಸ್ತ್ರ ಉಡುಪುಗಳನ್ನು ಹೊಲಿಯುವಂತಹ ಅವಕಾಶ ಇದೆ, ಹೊಲಿಗೆಗೂ ಅವಕಾಶ ಇದೆ. ಈ ರೀತಿಯಾಗಿ ಎಲ್ಲರಿಗೂ ಅನುಕೂಲವಾಗುವಂತಹ ಎಲ್ಲ ರೀತಿಯ ವಸ್ತುಗಳು ಸರ್ವ ಸರಕಿನ ಮಾಳಿಗೆ. ಜೊತೆಗೆ ಮನೆಯಲ್ಲೇ ಕೂತು ಆದಾಯವನ್ನು ಮಾಡುವಂತಹ ಗೃಹಿಣಿಯರಿಗೆ, ಹೆಂಗೆಳೆಯರಿಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಗ್ರಾಹಕ ಬಂಧುಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಎಲ್ಲರಿಗೂ ದೀಪಾವಳಿಯ ಈ ಕೊಡುಗೆ ಒಳ್ಳೆಯ ಅವಕಾಶವಾಗಿ ಮೂಡಿಬರಲಿ. ಎಲ್ಲರಿಗೂ ದೀಪಾವಳಿ ಶುಭವನ್ನು ತರಲಿ. UBM ಯಾವ ರೀತಿಯಾಗಿ ಅವರು ತನ್ನ ಪೆಂಡಲ್ ಉದ್ಯಮದಲ್ಲಿ ಅತ್ಯಂತ ಖ್ಯಾತಿಯನ್ನು ಪಡೆದಿದ್ದಾರೋ ಹಾಗೆ ಈ ಉದ್ಯಮವು ಯಶಸ್ವಿಯಾಗಿ ಅವರ ಈ ವ್ಯಾಪಾರ ಮಾರಾಟ ಮಳಿಗೆ ಎಲ್ಲ ಕಡೆಯೂ ಜನಜನಿತವಾಗಲಿ, ಎಲ್ಲರೂ ಇದರ ಉಪಯೋಗವನ್ನು ಪಡೆಯುವಂತಾಗಲಿ. ದೀಪಾವಳಿದ ವಿಶೇಷ ರಿಯಾಯಿತಿ ಮಾರಾಟ ಅಕ್ಟೋಬರ್ 17 ತಾರೀಕರ್ದು 25 ತಾರೀಕು ಮುಟ್ಟ ಉಂಡು ಪಣದು UBM ರಹೀಂ ತೆರಿಪಾದಿರು. ಇದೇ ತಿಂಗಳಲ್ಲಿ 17 ತಾರೀಕಿಗೆ 26 ತಾರೀಕು ತೋಲು ಎಲ್ಲ ಬಸ್ತುಗಳ ಮೇಲೂ 5 ಪಿಚ್ಚಿತ್ತು 50% ತೋಲು ಬೆಲೆ ಕೊರಡಿ ಉಂಟು ಅಂಗಡಿದನಿ UBM ರಹಮಾನ್ ತೆರಿಪಾಟಿರು. RN ಕಲೆಕ್ಷನ್ ಆ್ಯಂಡ್ ಮಾರ್ಕೆಟ್ ಇದರ ವತಿಯಿಂದ ನಾವು ದೀಪಾವಳಿ ಹಬ್ಬದ ಪ್ರಯುಕ್ತ ಮೊದಲನೇದಾಗಿ ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ, ನಾವು ಇಲ್ಲಿ ಈ ಮಳಿಗೆಯಲ್ಲಿ ಎಲ್ಲ ವಸ್ತುಗಳನ್ನು 5% ಹಿಡಿದು 50% ನಾವು ಇಲ್ಲಿ ಗ್ರಾಹಕರಿಗೆ ಅವರ ಅನುಕೂಲಕ್ಕೋಸ್ಕರ ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಾವು ಒಂದು ಆಫರ್ ಕೊಡ್ತಾ ಇದ್ದೇವೆ. ಇದನ್ನು ಈ ಊರಿನ ಮತ್ತು ಪರ ಊರಿನ ನನ್ನ ಎಲ್ಲ ಗ್ರಾಹಕರು ಇದನ್ನು ಉಪಯೋಗಕ್ಕೆ ತೆಗೆದುಕೊಂಡು ನನ್ನ ಶಾಪಿಗೊಮ್ಮೆ ಭೇಟಿ ಕೊಟ್ಟು ನನಗೂ ಒಂದು ಶುಭಾಶಯವನ್ನು ನೀವು ತಿಳಿಸಬೇಕಾಗಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ನನ್ನ ಮಳಿಗೆಯಲ್ಲಿರುವಂತಹ ಬಟ್ಟೆ ಬರ ಆಗಲಿ ಅಥವಾ ಇನ್ನಿತರ ಚಪ್ಪಲಿಯಾಗಲಿ, ಗೃಹ ಉಪಯೋಗ ವಸ್ತುಗಳಾಗಲಿ ಅಥವಾ ತಿನ್ನುವ ಆಹಾರವಾಗಲಿ ಎಲ್ಲದರಲ್ಲಿ ನಾನು ಡಿಸ್ಕೌಂಟ್ ಮಾಡ್ತಾ ಇದ್ದೇನೆ. ನಾನು ಮಹಿಳೆಯರಿಗೋಸ್ಕರ ಒಂದು
ಒಂದು ಉತ್ತಮ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ ಇದೀಗ ಬೀಡಿ ಕಟ್ಟುವಂತಹ ಮಹಿಳೆಯರಿಗೆ ಬೀಡಿಯ ಕೊರತೆ ಆಗಿ ದಿನನಿತ್ಯದ ಆಹಾರಕ್ಕೆ ಕೂಡ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ನಾನು ಮಹಿಳೆಯರಿಗೆ ಟೈಲರಿಗೋಸ್ಕರ ಒಂದು ಒಳ್ಳೆಯ ಒಂದು ಯೋಜನೆ ತಂದಿದ್ದೇನೆ. ನಾವು ಪ್ಲಾಸ್ಟಿಕ್ ರಹಿತ ನಮ್ಮ ಸರ್ಕಾರ ಯಾವಾಗ ಘೋಷಣೆ ಮಾಡಿದ್ದೇವೆ ಅದಕ್ಕೆ ನಾನೊಂದು ಪೂರಕವಾಗಿ ಈ ಬಟ್ಟೆಯಿಂದ ಒಂದು ಚೀಲವನ್ನು ತಯಾರಿಸುವ ಒಂದು ವ್ಯವಸ್ಥೆಗೆ ನಾನು ಇಳಿದಿದ್ದೇನೆ. ಮಹಿಳೆಯರು ಇದನ್ನು ನನ್ನ ಅಂಗಡಿಗೆ ಭೇಟಿ ಕೊಟ್ಟು ಇದರ ಪ್ರಯೋಜನವನ್ನು ಪಡೆಯಿರಿ. ಇದಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳು ನನ್ನ ಅಂಗಡಿಯಲ್ಲಿ ಲಭ್ಯವಿದೆ. ನೀವು ಮಾಡಬೇಕಾದಿಷ್ಟೇ ನನ್ನ ಅಂಗಡಿಗೆ ಬಂದು ನಿಮಗೆ ಎಷ್ಟು ಹೊಲಿಲಿಕ್ಕೆ ಸಾಧ್ಯತೆ ಉಂಟು ಬಟ್ಟೆ ಅದನ್ನು ಪಡೆದುಕೊಂಡು ಅದಕ್ಕೆ ಬೇಕಾದಂಥ ನೂಲು, ಅದಕ್ಕೆ ಬೇಕಾದಂಥ ಕಟ್ಟಿಂಗ್ ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತಾ ಇದ್ದೇವೆ. ಅದರ ಮೇಲೆ ನಿಮಗೆ ಒಂದು ಪರ್ಸೆಂಟೇಜ್ ನಾವು ಕೊಡ್ತಾ ಇದ್ದೇವೆ. ನನ್ನೊಂದಿಗೆ ಸಹಕರಿಸಿ ನಮ್ಮ ಮಳಿಗೆಗೆ ಭೇಟಿ ಕೊಟ್ಟು ನಮಗೆ ಒಂದು ಉತ್ತಮ ಒಂದು ವ್ಯವಹಾರಕ್ಕೆ ನೀವು ನಮಗೆ ಆಶಾಭಾವನಾಗಿ ನನಗೆ ಒಂದು ಉತ್ತಮ ಒಂದು ಸಹಕಾರವನ್ನು ನೀವು ಮೊದಲು ಕೊಟ್ಟಿದ್ದೀರಿ, ಇನ್ನೂ ಕೊಡಬೇಕಾಗಿ ನಾನು ಈ ಮಾಧ್ಯಮದ ಮೂಲಕ ಕೇಳಿಕೊಡ್ತಾ ಇದ್ದೇನೆ. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗ್ ಅಕ್ಕೇರಿ ಐತು ಬಂಡೆ ವಾರ್ತೆಗೆ ಇದೇ നേരത്തെ നിങ്ങൾ മുന്നൽ ബണ്ട അത്തത്തോളു നോക്കിക്കൊണ്ടിരിക്കരു ഞങ്ങൾ നിങ്ങളെ പിർസത്തെ ചാനൽ പൊസക്കുറൽ.